ತೀರ್ಥದ ಪ್ರವಾಸಿ ತಾಣ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಬಂದು ಇಲ್ಲಿಯ ತೀರ್ಥ ಸ್ನಾನವನ್ನು ಮಾಡಿಕೊಂಡು ಹೋಗಿ ಧಾರ್ಮಿಕ ನಂಬಿಕೆಗಳನ್ನು ಇಟ್ಟುಕೊಂಡಿದ್ದವರು. ಜೊತೆಗೆ ಇದೊಂದು ಇರ್ದೆ ಪುತ್ತೂರಿನ ಬೆಂದೂರು ತೀರ್ಥ ಕ್ಷೇತ್ರವೆಂದೇ ಖ್ಯಾತಿಯನ್ನು ಪಡೆದಿತ್ತು. ಆದರೆ ಇವತ್ತು ಆ ಕ್ಷೇತ್ರದ ಸ್ಥಿತಿಯನ್ನು ನೋಡಲಿಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಬದಲಾಗಿದೆ. ಇಲ್ಲಿ ಯಾರು ಕೂಡ ಮೂಸಿ ನೋಡೋರಿಲ್ಲ. ಯಾಕೆಂತಂದರೆ ಬೆಂದೂರು ತೀರ್ಥ ಹೆಸರಿಗಷ್ಟೇ, ಇಲ್ಲಿ ಬೆಂದೂರು ಇಲ್ಲ, ತೀರ್ಥನೂ ಇಲ್ಲ. ಬನ್ನಿ, ಈ ಒಂದು ಕ್ಷೇತ್ರದ ಇತಿಹಾಸವನ್ನು ಸಾರುವಂತಹ ಬೋರ್ಡನ್ನು ನಾವು ಮೊದಲು ನಿಮಗೆ ತೋರಿಸ್ತೀವಿ. ಈ ಬೋರ್ಡ್ನಲ್ಲಿ ಬೆಂದೂರು ವಿಶೇಷತೆ ಏನು ಅಂತ, ಇದು ಬಿಸಿ ನೀರಿನ ಬುಗ್ಗೆ ಅಂತ ಹೇಳಿ ಇದನ್ನ ಕರೆಯಲ್ಪಡುತ್ತೆ. ಇದು ಇರ್ದೆ ಪುತ್ತೂರಿನಲ್ಲಿ ಇರುವಂಥದ್ದು. ಇದು ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಚಿಲುಮೆ. ಇದರಿಂದ ಗಂಟೆಗೆ 1350ರಿಂದ 4600 ಲೀಟರ್ಗಳಷ್ಟು ನೀರು ಚಿಮ್ಮುತ್ತದೆ. ಇದರ ಉಷ್ಣಾಂಶ 99ರಿಂದ 106 ಡಿಗ್ರಿ ಫಾರನ್ ಹೀಟ್. ಗಂಧಕದ ವಾಸನೆಯಿಂದ ಕುಡಿದ ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಕೆಲವೊಂದು ಚರ್ಮ ರೋಗಗಳು ವಾಸಿಯಾಗ್ತವೆ ಅನ್ನುವಂಥ ನಂಬಿಕೆ. ಬನ್ನಿ, ಬೆಂದೂರು ತೀರ್ಥದ ಇತಿಹಾಸವನ್ನು ನಾವು ಓದಿದ್ವಿ. ಬೆಂದೂರು ತೀರ್ಥ ಹೇಗಿದೆ? ಬೆಂದೂರು ತೀರ್ಥ ಅನ್ನುವಂತಹ ಒಂದು ಭವ್ಯ ಪರಂಪರೆಯನ್ನು ಹೊಂದಿದ್ದ, ಬಹಳಷ್ಟು ಪ್ರವಾಸಿಗರನ್ನ ತನ್ನತ್ತ ಆ ಒಂದು ಹೊಂಡ ಅಥವಾ ಗುಂಡಿ ಅಂತ ಕರಿತೀವಿ, ಅದು ನೋಡ್ತಾ ಇದ್ದೀವಿ. ಅಲ್ಲಿ ಕೂಡ ಇದ್ದಾರೆ. ಈ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ಹಿರಿಯರು ಕೂಡ ಇದ್ದಾರೆ. ನೋಡಿ, ಇದು ಬೆಂದೂರು ತೀರ್ಥದ ಹೊಂಡ. ಈ ಹೊಂಡದ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಆ ಒಂದು ಹೊಂಡದ ಸ್ಥಿತಿ ಮೇಲ್ಭಾಗದಿಂದ ಇದು ಬೆಂದೂರು ತೀರ್ಥದ ಹೊಂಡ. ಈ ಹೊಂಡದ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಯಾಕಂದರೆ ಇಲ್ಲಿಗೆ ಪ್ರವಾಸಿಗರು ಬಂದು ಇಲ್ಲಿಯ ತೀರ್ಥ ಪಡಿತಾರೆ. ನಿಮ್ಮ ಹೆಸರು? ಇಲ್ಲಿ ಏನೆಲ್ಲ ಕಾರ್ಯಗಳು ಹೇಗೆ ನಡೀತಾ ಇತ್ತು ಒಮ್ಮೆ ತೋರಿಸಿ ನೋಡುವ. ಇಲ್ಲಿ ಎಲ್ಲಿ ತೀರ್ಥ ಬರ್ತಾ ಇತ್ತು, ಏನು ಕತೆ? ಈ ಸ್ಥಳದಲ್ಲಿ ಬುಗ್ಗೆ ಬರ್ತಾ ಇತ್ತು, ಮೇಲಿಂದ ಕೆಳಗಿಂದ ಮೇಲೆ ಬರ್ತಾ ಉಂಟು. ಅದು ನಮ್ಮ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಇದು ಶ್ರಾವಣ ತಿಂಗಳಲ್ಲಿ ಆಗುತ್ತೆ. ಸಿಂಹ ಮಾಸದಲ್ಲಿ ಇದು ಬಿಸಿ ನೀರು ಸ್ನಾನ ಮಾಡೋದುಂಟು, ತೀರ್ಥ ಸ್ನಾನ. ಒಂದು 500-600 ಜನ ಎಲ್ಲ ಆಗ್ತಾರೆ. ಬಟ್ ಇಲ್ಲಿ ಪೂಜೆ ಎಲ್ಲ ಹಾಕಲಿಕ್ಕುಂಟು. ಮತ್ತು ಫೆಬ್ರವರಿ 2 ತಾರೀಕಿಗೆ ಇಲ್ಲಿಂದ ತೀರ್ಥ ತೆಗೆದುಕೊಂಡು ಹೋಗಿ ದೇವಸ್ಥಾನದಲ್ಲಿ ಅಭಿಷೇಕ ಎಲ್ಲ ಆಗ್ತಾ ಉಂಟು. ಈಗ ಆಗ್ತಾ ಉಂಟಾ ಅಂತ? ಮುಂಚೆ ಆಗ್ತಾ ಇತ್ತು, ಈಗ ಸಹ ಅಭಿಷೇಕ ಆಗುತ್ತಾ ಉಂಟು. ಅಂದರೆ 2-3 ದಿವಸ ಪಂಪೆಲ್ಲ ನಿಲ್ಲಿಸ್ತಾರೆ ಲೋಕಲ್. ಅಷ್ಟಾಗ ಸ್ವಲ್ಪ ನೀರು ಬರ್ತದೆ. ಈ ಸಲ ಸ್ವಲ್ಪ ತಗೊಂಡು ಹೋಗಿದ್ದಾರೆ, ಒಂದು ಕೊಡಪಾಣದಲ್ಲಿ ಮಾತ್ರ ಕೊಡಪಾಣದಲ್ಲೇ ತಗೊಂಡು ಹೋಗುದು ಯಾವಾಗಲೂ. ಅಂದರೆ ಲೋಕಲ್ ಪಂಪ್ ಎಲ್ಲ ನಿಲ್ಲಿಸಿದ್ರೆ ಇಲ್ಲಿ ನೀರು ಆಗ ಸ್ವಲ್ಪ ಆಗ್ತದೆ ಅಷ್ಟೇ, ಜಾಸ್ತಿ ಏನೂ ಆಗೋದಿಲ್ಲ. ಮುಂಚಿನ ಹಾಗೆ ಇಂಪ್ರೂವ್ಮೆಂಟ್ ಇಲ್ಲ. ಈಗ ಇಲ್ಲಿ ನೀವು ತುಂಬ ವರ್ಷಗಳಿಂದ ಈ ಊರನ್ನು ನಿಮ್ಮ ಊರಿದು ಇಲ್ಲಿ ನೋಡ್ತಾ ಇದ್ದೀರಿ. ಪ್ರವಾಸಿಗರು ನಿರಂತರವಾಗಿ ಬರ್ತಾ ಇದ್ರು. ಈಗ ಪ್ರವಾಸಿಗರೇ ಇಲ್ಲ, ಏನು ಅನ್ಸುತ್ತೆ ನಿಮಗೆ? ಈಗ ಆದರೆ ಇಲ್ಲಿ ಬರುವಾಗ ಏನು ಕಾಣುವುದಿಲ್ಲ ಇಲ್ಲಿವರೆಗೆ. ಆದ ಕಾರಣ ಅವರು ಇಂಥದ್ದುಂಟು ಅಂತೇಳಿ ಅವರು ಸೀದಾ ವಾಪಸ್ ಹೋಗ್ತಾ ಇರ್ತಾರೆ. ಬಹಳಷ್ಟು ಸಾರಿ ಇಲ್ಲಿಗೆ ತುಂಬಾ ಪ್ರವಾಸಿಗರಿದ್ದಾರೆ. ಬಂದು ಇಲ್ಲೆಲ್ಲ ಆ ವೈಭವದ ಕ್ಷಣಗಳನ್ನು ನೋಡಿದ್ದಾರೆ. ಬೆಂದೂರು ತೀರ್ಥ ಅಂದರೆ ಬಿಸಿ ನೀರಿನ ಬುಗ್ಗೆ ಬರ್ತಾ ಇರುವಂಥದ್ದು. ಅದಕ್ಕೆ ಕೈಯನ್ನು ಒಡ್ಡಿ ಆ ಬಿಸಿ ನೀರಿನ ಅನುಭವವನ್ನು ಪಡೆದಂಥವರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಆದರೆ ಆ ಬೆಂದೂರು ತೀರ್ಥ ಮಾಯವಾಗಿದೆ. ದಕ್ಷಿಣ ಭಾರತದ ಮೊದಲ ಬಿಸಿನೀರಿನ ಬುಗ್ಗೆ ಅಂತ ಕರೆಯಲ್ಪಡುವಂತಹ ಬೋರ್ಡನ್ನು ನಾವು ನೋಡಿದ್ದೀವಿ. ಆದರೆ ಬಿಸಿನೀರಿನ ಬುಗ್ಗೆ ಇವತ್ತಿಲ್ಲ. ಬಿಸಿ ನೀರು ಬಿಡಿ, ತಣ್ಣೀರು ಕೂಡ ಕಾಣ್ತಾ ಇಲ್ಲ. ಅಷ್ಟರವರೆಗೆ ಇದು ಸಂಪೂರ್ಣವಾಗಿ ಬಿಸಿನೀರಿನ ಬುಗ್ಗೆ ಅಥವಾ ಬೆಂದೂರು ತೀರ್ಥ ಮಾಯವಾಗ್ತಾ ಇದೆ. ಅದಕ್ಕೆ ಕಾರಣಗಳು ಇಲ್ಲಿಯ ಸ್ಥಳೀಯರಿಗೆ ಗೊತ್ತಿರುತ್ತೆ. ಇಲ್ಲಿ ಹೇಗಿರ್ತಾ ಇತ್ತು ವಾತಾವರಣ ಮತ್ತು ಹೇಗೆ ಪ್ರವಾಸಿಗರು ಬರ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಹೆಸರು ಸರ್? ಇಲ್ಲಿ ಸ್ಥಳೀಯರಾದಂಥ ಚಿನ್ನಪ್ಪ ಅವರಿದ್ದಾರೆ. ಈರ್ ಪನ್ಲೆ ಏತ್ ಜನ ಬರೋಂದಿದ್ದೀರಿ ಇತ್ತೆ ಎಂಚ ಉಂಡು ಪರಿಸ್ಥಿತಿ? ದುಂಬು ಅಂಡ 4 ಬಸ್ ಬತ್ತು ಹೋಯ್ತಂಡು ದಿನಕ್ಕತ್ತು ಒಂದು ವಾರಡೋರು ತಿಂಗಳಡೋರು ಬಸ್ಗಳು ಬತ್ತು ಹೋಯ್ತ, ಕೆಲವು ವ್ಯಾನ್ಗಳು ಬತ್ತು ಹೋಯ್ತ, ಕಾಲೇಜ್ ಜವಣೀರು ಪ್ರವೇಶಕರ ಇಂಚ ಬತ್ತು ಹೋಯ್ತಾರೆ ಜೋಕುಲ್ಲ ಬುಕ್ಕಂದಂಡ ದುಂಬು ಒಂದು ಲೆವೆಲ್ ಇತ್ತು. ಇಂಚ ಒಂದೇ ಲೆವೆಲ್ ಇತ್ತನಪ್ಪ. ಅದೇ ನೀರು ಕಮ್ಮಿ ಅಂದ್ಬಿಟ್ಟು ಜನ ಗುಂಡಿ ಮಾಡ್ತಾನೆ. ಗುಂಡಿ ಮಾಡ್ತಾ ಆತ ಗುಂಡಿ ಹೋತಂಡು ದೇವಸ್ಥಾನಗೂ ನೀರು ಕೊಂಡು ಯಾರಾಗಿ ಮುಲ್ಪ ಬ್ರಹ್ಮಾಲಸದ ದಿನತ್ತ ಬರ್ತದೆ ಜಾತ್ರೆ ಹಾಕೊಂಡು ಆ ಜಾತ್ರೆ ಬರ್ತಾನೆ ತೀರ್ಥ ಮುಳು ತಗೊಂಡು ಹೋಳು ಭಟ್ರು ಬತ್ತ ಮುಳು ಪೂಜೆ ಮಾಡ್ತದ್ದು ನೀರು ಕೊಂಡು ಹೋಗ್ಬೇರು. ಬುಕ್ಕ ಜಾತ್ರೆ ತಾಗ ಒಟ್ಟಿಗೆ ಆಜಿನದ ಜಾತ್ರೆ ಮೂಜಿನದ ಜಾತ್ರೆ ಮುಲ್ಪದ ದೇವಸ್ಥಾನದ ಅಲ್ಪರ್ದ ದೇವರ ಇಲ್ಲಿಗೆ ಕಟ್ಟೆ ಪೂಜೆಗೆ ಬರ್ಪೇರು. ಇದು ಮುಳು ಕಟ್ಟೆ ಪೂಜೆ ಒಂದು ಲಾಸ್ಟ್ ಕಟ್ಟೆ ಪೂಜೆ ಮುಲ್ಪರ್ದ ಆತ ಮೂಲೆನೇ ಹೋಗ್ನೆ ದೇವರು ದೇವಸ್ಥಾನದ ಜನ ಮೂಲೆ ಹೋಯ್ತೇರು.
ಇತ್ತ ಅಲ್ಲೇ ಬಾರ ಸುತ್ತು ದೂರ ಹಾಕೊಂಡು ಬಂದು ವಾಪಸ್ ಮೂಲೆ ಮಾಡ್ತೇನೆ ಇದಕ್ಕೆ ಪೊಯ್ಯೇನು ಜೇಸಿ ಪಣದ ಪೊಯ್ಯ ಬಾಡ್ದು ಐಟು ಮಾರ್ಗ ಮಾಡ್ತು ಮುಳ್ತಿಡಂಡ ಒಂಜಿ ಬರ್ಲಂಗೆ ಉಳ್ಳಾಯ್ನೆ ದೇವಸ್ಥಾನ ಬಾರ ಜನರು 2 ಮೈಲ್ ಸುತ್ತಾತು ಬರೋಡು ವಾಪಸ್ ದೇವಸ್ಥಾನ ಹೋಗಂಡ ಬುಕ್ ಅಂಚ ತೀರ್ಥ ಮುಳ್ತುಕೊಂಡು ಪೇರು ದೇವಸ್ಥಾನ ಹೊತ್ತು ಮುಲ್ಪ ದೇಬೇರೆ ಹೊತ್ತು ಪೂಜೆ ಹಾಕೊಂಡು ಪೂಜೆ ಆಯ್ತು ಪೆರಪ್ಪ ಶಾರದಾ ಉತ್ಸವಡು ಶಾರದಾ ನೀಡಿ ಕೊಂಡ್ರೆ ಉಂಡು ಅವೇ ದೇವಸ್ಥಾನ ಹೊಡು ಮೂಲ ಹೊತ್ತು ಪೂಜೆ ಹಾಕೊಂಡು ಮುಲ್ಪ ಸುದೆಟ್ಟು ಬಿಡ್ಪೇರೇನು ನಮ್ಮ ದುಂಬುದ ಗೇಸ್ ಲೈಟ್ ತೂತಾರ ಇರು ಚಿಲ್ಲದ ಅವೇ ಮಟ್ಟೆ ಈ ಪಾದೇಡು ಕಲ್ಲುಂಡು ಅವೇ ಮಟ್ಟೆ ಚಿಲ್ಲದಲೆ ಕೋಣೆ ಇಂಚೆ ಉಂಟು ಅಂದ್ರೆ ಕಣ್ಣಿಡಿ ಕೊಂಡು ಇದೇ ಸಪುರ ಐನು ಪರೀಕ್ಷೆಗೆ ಬಂದ ಕೂತಲು ಬ್ಯಾಂಗ್ಳೂರು ಎಂಕ್ಲಾತ್ ಕಡಪಣ್ಣೆ ಏನಬೇತೆ ಅಂಶ ಉಂಡು ಮುಲ್ಪ ಗಲ್ಲ ರಂಜಕ ಅಂಶ ಉಂಟು ರಂಜಕದ ಇಲ್ಲಿ ಸ್ಥಳೀಯರು ಹೇಳ್ತಿದ್ರೆ ಗಂಧಕ ರಂಜಕದಿತ್ತು ಸ್ಥಳೀಯ ವಾರದಲ್ಲಿ 2-3 ಬಸ್ಗಳು ಬರ್ತಿತ್ತು, 4-5 ಬಸ್ಗಳು ಬರ್ತಿತ್ತು, ಪ್ರವಾಸಿಗರು ತುಂಬಿ ತುಳುಕ್ತಾ ಇದ್ರು, ನಿರಂತರವಾಗಿ ಇಲ್ಲಿ ಜನ ಬರ್ತಾ ಇದ್ರು, ಜಾತ್ರೆಗೆ ಇಲ್ಲಿಂದ ನೀರು ತಗೊಂಡು ಹೋಗ್ತಿದ್ರು, ಎಲ್ಲ ಕರೆಕ್ಟು. ಸ್ಥಳೀಯರಿಗೆ ಗೊತ್ತಿರುತ್ತೆ ಮುಲ್ಪ ಪಿರಾವುಡು ಸುದೆ ಉಂಡು ಆಂಡಲದಾಯ ನೆಟ್ಟು ನೀರಿಜ್ಜಿ ಸುದೆಕ್ಲ ಕಲೆಕ್ಷನ್ ಇಜ್ಜಿ ಸುದತ್ತ ನೀರುಗಳ ಈ ನೀರುಗಳ ಕಲೆಕ್ಷನ್ ಇಜ್ಜಿ ಒಂದು ಭೂಮಿದ ಅಡಿ ಇಡ್ತು ಪಾದ ರೆಟ್ಟೆ ಬರ್ಪಣವು ಆತ ಮೇಲೆ ನೀರುಂಡು ನೀರು ಬೊಡ್ಚೋ ನೀರಿಜ್ಜಿ ಆಣೆಕಟ್ಟ ಆನಗಂಡ ಈ ತುಂಬಡೆ ನೀರು ಬರ್ಕೊಂಡಕ್ಕೆ ಫುಲ್ ಏರ್ಕೊಂಡು ಆಜನೇ ಟೈಪುಂಡು ಬುಕ್ಕ ಇಜ್ಜಿ ಬುಕ್ಕ ಕಮ್ಮಿ ಹಾಕೊಂಡು ಬುಕ್ಕ ಅವೇ ನೀರು ಅಲ್ಲಿ ಪಂಪ್ ಉಂಡು ಅಲ್ಲಿ ಪಂಪ್ ಉಂಡು ಬೋರ್ದಿದ್ದು ನೀರು ಒಯ್ಪುಂಡು ಇಪ್ಪರ ಎಂಕ್ಲೆಲ್ಲ ಬೋರ್ದ ಪಂಪಿ ಅಣ್ಣ ಕೆಲದ ಬೋರ್ಲೈಟ್ ಪೂರ ಬೆಚ್ಚ ನೀರೇ ಉಳ್ಳ ಚೌಲ್ ನೀರಿಜ್ಜಿ ಅದಕ್ಕೆ ನೆಂತವೇ ನೀರು ಕಲೆಕ್ಷನ್ ಮಾಂತೇರಿಗಳ ಉಂಡು ಮಾಂತವಲ್ಲ ಬೋರ್ಗು ಕಲೆಕ್ಷನ್ ಉಂಡು ಸುಮಾರು ಬೆಚ್ಚ ನೀರು ಬರ್ಪಣ ಬೋರ್ಡು ಮೂಲು ಉಂಡು ಹೂವು ಅಲ್ಪಂಜಿ ಉಂಡು ಇಂಚಿಗುಂಡು ಈ ಬಿಡೆಟ್ಟುಂಡು ಎಂಕ್ಲ ಬಿಡೆಟ್ಲುಂಡು ಸುಧಾರಿಡ ಎಂಕ್ಲ ಬೋರ್ ಉಳ್ಳಾಯ್ನೆ ಸರ್ ಅಪ್ಪಂಡ ಬೋರ್ವೆಲ್ ಜಾಸ್ತಿ ಆಯ್ಲೆಕ್ಕನೆ ಈ ಒಂಜಿ ಪ್ರವಾಸಿ ತಾನ ನಾಶ ಅನ್ನೊಂದು ಪನೋಲ್ಯ ನಾಶ ಇರ್ತೇಂದ್ರೆ ಪನಿಯಲ್ಲ ಆಪಜಿ ದೇವಂಡ ದುಂಬಳ ಇಂಚನೆತ್ತಿನ ಸುಜೆಟ್ಟು ನೀರು ಫುಲ್ ಆಂಡ ನೆಟ್ಟೆಲ್ಲ ನೀರು ಇಪ್ಪುಂಡು ಸುಜೆಟ್ಟಿಗೆ ಕಡಿಮೆ ಆಯ್ಕೊಳ್ಳ ಎಟ್ಲ ಕಡಿಮೆ ಹಾಕೊಂಡು ಸುದೆಟ್ ನೀರಾಂಡ ಬೆಚ್ಚ ನೀರು ಪುಣ ಚೌಲ್ ನೀರು ಪುಣ ಅಂದು ಒಂಜೆಲ್ಲ ಅದೋಟು ಬಿಸಿ ಬೆಚ್ಚ ಇಪ್ಪುಂಡು ಬೆಚ್ಚ ನೀರು ಇಪ್ಪುಂಡು ಪುಗ್ಗೆಲಕ್ಕೋ ಒಂದು ಇಪ್ಪುಂಡು ನೀರು ಅಡಿದು ಬತ್ತೋ ಒಂದು ಇಪ್ಪುಂಡು. ಇದು ಯಾವತ್ತೂ ಕೂಡ ಇಲ್ಲಿ ನೀರು ಕಡಿಮೆ ಆಗ್ತಾ ಇರಲಿಲ್ಲ. ಪ್ರತಿ ವರ್ಷವೂ ಪ್ರತಿ ತಿಂಗಳಲ್ಲೂ ಕೂಡ ಇಲ್ಲಿ ನೀರು ಇರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸುತ್ತಮುತ್ತ ಬೋರು ಹೆಚ್ಚಾಗಿರುವ ಹಿನ್ನೆಲೆಯೋ ಅಥವಾ ಬೇರೆ ಯಾವುದೋ ಕಾರಣಕ್ಕೋ ಗೊತ್ತಿಲ್ಲ, ಆದರೆ ಇಲ್ಲಿ ನೀರಿಲ್ಲ. ಸಂಪೂರ್ಣವಾಗಿ ಬೆಂದರ ತೀರ್ಥ ಅನ್ನುವಂತಹ ಈ ಹೊಂಡ ಸಂಪೂರ್ಣವಾಗಿ ಒಂದು ಪಾಳು ಬಿದ್ದಿದೆ ಅಥವಾ ಸಂಪೂರ್ಣ ನೀರೇ ಇಲ್ಲದ ಸ್ಥಿತಿ ನಿರ್ಮಾಣ ಆಗಿದೆ. ಪಕ್ಕದಲ್ಲಿ ನದಿ ಇದೆ, ಅದರ ಪಕ್ಕದಲ್ಲಿ ಬೇರೆ ಬೇರೆ ತೋಟಗಳಿವೆ. ಇಲ್ಲಿ ಪ್ರಕೃತಿಯ ಒಂದು ರಮಣೀಯ ತಾಣದ ರೀತಿಯಲ್ಲಿದೆ, ಆದರೂ ಕೂಡ ಇಲ್ಲಿ ನೀರಿಲ್ಲ ಅನ್ನುವಂಥದ್ದೊಂದು ರೀತಿಯಲ್ಲಿ ಅಚ್ಚರಿ. ಜೊತೆಗೆ ಬೆಂದರ ತೀರ್ಥ ಅನ್ನುವಂತಹದ್ದು ಆ ಒಂದು ಈ ಪ್ರದೇಶ ಏನಿದೆ ಇದನ್ನು ಸಂಪೂರ್ಣವಾಗಿ ಬೆಂದರ ತೀರ್ಥ ಒಂದು ಪ್ರವಾಸಿ ತಾಣ ಸಂಪೂರ್ಣ ನಶಿಸಿ ಹೋಗಿದೆ. ಜೊತೆಗೆ ನಾಶ ಮಾಡಲಾಗಿದೆಯೋ ಅನ್ನುವಂಥ ಅನುಮಾನ ಬರುವಂಥ ರೀತಿಯಲ್ಲಿ ಇದೆ. ಜೊತೆಗೆ ಇದು ಆದಷ್ಟು ಬೇಗ ಇದನ್ನು ಸರಿಪಡಿಸುವಂಥ ಕೆಲಸ ಇದು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡಬೇಕು. ಮತ್ತು ಪ್ರವಾಸೋದ್ಯಮ ಇಲಾಖೆಯೋ ಅಥವಾ ಪುರಾತತ್ವ ಇಲಾಖೆಯೋ ಯಾವ ಇಲಾಖೆಗೆ ಇದು ಬರುತ್ತೋ ಅವ್ರು ಮಾಡಲೇಬೇಕು. ಯಾಕೆಂತಂದರೆ ಬೆಂದರ ತೀರ್ಥ ಅನ್ನುವಂಥದ್ದು ಬಹಳ ಹೆಸರುವನ್ನು ತಂದುಕೊಟ್ಟಿರುವಂತಹ ಒಂದು ಪ್ರದೇಶ. ಪುತ್ತೂರಿನ ತಾಲೂಕಿಗೆ ಒಂದಷ್ಟು ಹೆಸರನ್ನು ತಂದುಕೊಟ್ಟಿರುವಂತಹ ಕ್ಷೇತ್ರ ಇದು. ಆದ್ದರಿಂದ ಇದನ್ನು ಮತ್ತೆ ಅಭಿವೃದ್ಧಿ ಪಡಿಸುವಂತಹ ನಿಟ್ಟಿನಲ್ಲಿ ಕೆಲಸಗಳು ಆಗಬೇಕು ಅನ್ನುವಂಥದ್ದು ಸುದ್ದಿಯ ಆಶಯ. ಅದರ ಜೊತೆಗೆ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಪ್ರವಾಸೋದ್ಯಮ ಇಲಾಖೆಯಿಂದ ಅಥವಾ ಸರ್ಕಾರ ನಿರ್ಮಿತವಾಗಿರುವಂತಹ ಈ ಕಟ್ಟಡ 2014-13ಕ್ಕೆ ನಿರ್ಮಿಸಲಾಗಿದೆ ಅನ್ನುವಂಥ ಲೆಕ್ಕಾಚಾರ ಇದೆ. ಅಂದರೆ ಇಲ್ಲಿ ಯಾವುದೇ ಬೋರ್ಡ್ ಇಲ್ಲ, ಏನಿಲ್ಲ. ಇದು ಪ್ರವಾಸಿ ತಾಣ ಅನ್ನುವಂಥ ನಿಟ್ಟಿನಲ್ಲಿ ಇಂಥದ್ದೊಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಹೊರತು ಇಲ್ಲಿಯ ತನಕ ಉದ್ಘಾಟನೆಯನ್ನು ಮಾಡಿಲ್ಲ. ಇಷ್ಟೊಂದು ಟೈಲ್ಸ್ ಇದೆಲ್ಲವನ್ನು ಕೂಡ ವೇಸ್ಟ್ ಮಾಡಿ ಹಾಕಿದ್ದಾರೆ. ಈ ಕಟ್ಟಡವನ್ನು ಯಾಕಾಗಿ ನಿರ್ಮಿಸಿದ್ದಾರೆ, ಈ ಕಟ್ಟಡ ಬೇಕಾಗಿತ್ತು ಅನ್ನುವಂಥದ್ದು ಗೊತ್ತಿತ್ತು, ಆದರೆ ಈ ಕಟ್ಟಡವನ್ನು ಯಾವುದೇ ರೀತಿಯಲ್ಲೂ ಕೂಡ ಯೂಸ್ ಮಾಡ್ತಿಲ್ಲ ಅನ್ನುವಂಥದ್ದು ಒಂದಷ್ಟು ಸಭೆ ಸಮಾರಂಭಗಳಿಗೆ ಯೂಸ್ ಮಾಡುವಂತಹ ರೀತಿಯಲ್ಲಿ ಕಾಣಿಸ್ತಿರ್ತಾ ಇದೆ. ಆದರೆ ಈ ಕಟ್ಟಡ ಸಂಪೂರ್ಣವಾಗಿ ಯಾವರಿಗೂ ಕೂಡ ಯೂಸ್ ಆಗಂತಹ ರೀತಿಯಲ್ಲಿ ಇದೆ ಅನ್ನುವಂಥದ್ದು. ಇದನ್ನು ಕೂಡ ಈ ಕಟ್ಟಡವನ್ನು ಕೂಡ ಪರ್ಯಾಯವಾಗಿ ಬಳಕೆ ಮಾಡಿ
ಬಹಳಷ್ಟು ಮುಖ್ಯವಾದಂತಹ ದಿನಗಳಲ್ಲಿ ಅಲ್ಲಿಯ ತೀರ್ಥ ಇಲ್ಲಿಗೆ ಬೇಕೇ ಬೇಕು ಅನ್ನುವಂಥದ್ದಿದೆ. ಈ ಎಲ್ಲ ಆಚಾರಗಳ ಬಗ್ಗೆ ಮಾತನಾಡಿಸೋದಕ್ಕೆ ಇಲ್ಲಿನ ಪ್ರಧಾನ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಅನಂತರ ಮಡ್ಕುಲಯ್ಯ ಅವರನ್ನು ಮಾತಾಡ್ಸೋಣ. ಸರ್, ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀರಿ? ಬೆಂದರ ತೀರ್ಥಕ್ಕೂ ಈ ವಿಷ್ಣುಮೂರ್ತಿ ಕ್ಷೇತ್ರಕ್ಕೂ ಏನು ಸಂಬಂಧ? ನಾನು 1970ನೇ ಇಸವಿಯಿಂದ ಪೂಜೆ ಮಾಡ್ತಾ ಬಂದುಕೊಂಡಿದ್ದೇನೆ. ಇಲ್ಲಿ 1992 ಬ್ರಹ್ಮಕಲಶ ಆಯಿತು. ಅದರ ಮೊದಲಿಟ್ಟಂತಹ ಪ್ರಶ್ನಾ ಚಿಂತನೆಯಲ್ಲಿ ದೇವರಿಗೆ ಬೆಂದರ ತೀರ್ಥದಿಂದ ಜಾತ್ರೆ ಟೈಮಿನಲ್ಲಿ ತೀರ್ಥ ತಂದು ಅಭಿಷೇಕ ಮಾಡಿ ನವಕಾಕ ಅಭಿಷೇಕ ಮಾಡಿ ಜಾತ್ರೆ ಮಾಡಬೇಕು ಅಂತ ಕಂಡು ಬಂತು. ಅದೇ ರೀತಿ ನಾವು 92ನೇ ಇಸವಿನ ನಂತರ ಪ್ರತಿ ವರ್ಷವೂ ಮಕರ ಮಾಸ 18ರಂದು ಅಲ್ಲಿಂದ ತಂತ್ರಿಗಳ ಮುಖಾಂತರ ಗಂಗಾ ಪೂಜೆ ಮಾಡಿ ತೀರ್ಥವನ್ನು ತಂದು ಅಭಿಷೇಕ ಮಾಡ್ತಾ ಇದ್ದೇವೆ. ಆದ ಕಾರಣ ಬೆಂದರ ತೀರ್ಥಕ್ಕೂ ಈ ದೇವರಿಗೂ ತುಂಬ ಸಂಬಂಧ ಇದೆ ನಮಗೆ ಕಂಡು ಬಂದಿದೆ. ಸರ್, ಇತ್ತೀಚಿನ ದಿನಗಳಲ್ಲಿ ಬೆಂದರ ತೀರ್ಥದಲ್ಲಿ ತೀರ್ಥ ಬಿಡಿ ನೀರು ಇಲ್ಲ, ಏನೂ ಇಲ್ಲ. ಹೇಗೆ ಈ ಪೂಜಾ ಕಾರ್ಯಗಳು ಹೇಗೆ ನಡೀತದೆ? ನಾವು ಆ ಬೆಂದರ ತೀರ್ಥದಲ್ಲಿ ನಾವು ಫೆಬ್ರವರಿ 1ನೇ ತಾರೀಕಿಗೆ ಅಲ್ಲಿ ಏನೂ ನೀರು ಇರುವುದಿಲ್ಲ. ಅಲ್ಲಿ ಹೊಂಡ ಮಾಡಿ ಅಲ್ಲಿ ಎಷ್ಟು ಎಲ್ಲಿ ಇವರಿಗೆ ನೀರು ಸಿಗ್ತದೆ ಅಲ್ಲಿವರೆಗೆ ಹೊಂಡ ಮಾಡಿ ಅಲ್ಲಿಂದ ಬಾವಿಯಲ್ಲಿ ಬಳ್ಳಿಯಲ್ಲಿ ಎಳೆಯುವಂಥ ರೀತಿಯಲ್ಲಿ ನಾವು ಆ ತೀರ್ಥವನ್ನು ತೆಗೆದುಕೊಂಡು ಬಂದು ಪೂಜೆ ಮಾಡ್ತಾ ಇದ್ದೇವೆ. ಎಷ್ಟು ನೀರು ಸಿಗ್ತದೆ? 1-2 ಚೆಂಬು ನೀರು ಹೆಚ್ಚಾದರೆ, ಅದನ್ನು ಹೆಚ್ಚು ಸಿಗಲಿಕ್ಕಿಲ್ಲ. 1970ರಿಂದನೇ ನೋಡ್ತಾ ಇದ್ದೀರಿ ಬೆಂದರ ತೀರ್ಥವನ್ನು. ಯಾವ ವರ್ಷದಿಂದ ಅಲ್ಲಿ 1 ಚೊಂಬು ನೀರು ಸಿಗ್ತಿರೋದು? ಹಿಂದೆ ಹೇಗಿತ್ತು? ಹಿಂದೆ ತುಂಬ ನೀರಿತ್ತು ಅದರಲ್ಲಿ. ಈಗ ಒಂದು ಸಾಧಾರಣ 2008ನೇ ಇಸವಿನ ನಂತರ ಅಲ್ಲೆಲ್ಲ ಸುತ್ತಮುತ್ತ ಬೋರ್ವೆಲ್ ಆಯಿತು. ಆ ನಂತರ ಅದರಲ್ಲಿ ನೀರು ತುಂಬ ಕಡಿಮೆ ಆಗ್ತಾ ಬಂತು. ಈ ಫೆಬ್ರವರಿ ತಿಂಗಳಲ್ಲಿ ನೀರೇ ಇಲ್ಲ. ಬೆಂದರ ತೀರ್ಥದ ಇತಿಹಾಸ ದೊಡ್ಡದು, ಅಲ್ಲಿಗೆ ಪ್ರವಾಸಿಗರು ಬರ್ತಾ ಇದ್ದ ದೊಡ್ಡದು, ಅದು ಚರ್ಮ ರೋಗಕ್ಕೆ ಆ ನೀರು ಬಳಕೆ ಆಗ್ತದೆ ಅನ್ನುವಂಥ ದೊಡ್ಡದು. ಅದ್ರ ಜೊತೆಗೆ ಇಲ್ಲಿಯ ದೇವಸ್ಥಾನಕ್ಕೆ ತೀರ್ಥ ರೂಪದಲ್ಲಿ ಆ ನೀರು ಬಳಕೆ ಆಗ್ತದೆ. ಈಗ ನೀರೇ ಇಲ್ಲ, ಅಲ್ಲಿ ಪ್ರವಾಸಿಗರು ಬರ್ತಾ ಇಲ್ಲ, ಅದೊಂಥರ ನಶಿಸುವ ಹಂತದಲ್ಲಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಅದು ನಾವು ಹೇಳಲಿಕ್ಕೆ ಆಗುವುದಿಲ್ಲ. ಅದು ಸಂಬಂಧಪಟ್ಟಂಥ ಅದರ ಇಲಾಖೆಯಿಂದ ಅದನ್ನು ಅಭಿವೃದ್ಧಿಪಡಿಸಿದರೆ ತುಂಬ ಉತ್ತಮ. ಅಲ್ಲಿ ಸರಿಯಾದ ವ್ಯವಸ್ಥೆ ಇದ್ದರೆ ಖಂಡಿತ ಭಕ್ತಾದಿಗಳು ಪ್ರವಾಸಿಗರಲ್ಲಿ ಬರ್ತಾರೆ, ಅದು ಖಂಡಿತ. ಅದೇ ಮುಖ್ಯ ಬೇಕಾದ ಈಗ ನೀರು ಈ ಟೈಮಲ್ಲಿ ಒಂದು ಮನುಷ್ಯ ಮುಳುಗುವಷ್ಟು ನೀರಿತ್ತು. ಇವಾಗ ಅದರಲ್ಲಿ ಏನೂ ನೀರಿಲ್ಲ. ಈ ಟೈಮಲ್ಲಿ ಮನುಷ್ಯ ಮುಳುಗುವಷ್ಟು ನೀರಿತ್ತು, ಈಗ 1 ಚೊಂಬು ಇಲ್ಲ. ಚೊಂಬು ನೀರು ಇಲ್ಲ, ಈಗ ಇಲ್ಲ. ಮೊನ್ನೆ ನಾವು ಜಾತ್ರೆಗೆ ಫೆಬ್ರವರಿಯಲ್ಲಿ 1ಕ್ಕೆ ಜಾತ್ರೆಗೆ 1 ಚೊಂಬು ಸಿಕ್ಕಿದೆ. ಈಗ ಏನಿಲ್ಲ, ಪಟ್ಟ ಪಸೆ ಇಲ್ಲ ಅದರಲ್ಲಿ. ಈಗ ನೀವು ತೀರ್ಥಕ್ಕೆ ಇಲ್ಲ, ನಾವು ವರ್ಷಕ್ಕೆ ಒಂದೇ ಸಲ ತರುವುದು. ಮಕರ ಮಾಸ 18ರಂದು ಮಾತ್ರ ತಂತಿನ ಮುಖಾಂತರ ತರುವಂಥದ್ದು. ಇಲ್ಲ, ಮತ್ತು ಶ್ರಾವಣ ಮಾಸದ ಅಮಾವಾಸ್ಯ ದಿವಸ ಅಲ್ಲಿ ತೀರ್ಥಸ್ಥಾನ ಉಂಟು, ಪ್ರತಿ ವರ್ಷ ಉಂಟು. ಆವಾಗ ನೀರು ಬೇಕಾದಷ್ಟು ಇರ್ತದೆ. ಅಂದರೆ ಹೊಳೆಯಲ್ಲಿ ನೀರು ಇರ್ತದೆ, ಮಳೆಗಾಲ ತೊಂದರೆ ಇಲ್ಲ, ಒಳ್ಳೆ ಬಿಸಿ ಇರ್ತದೆ. ಈ ಟೈಮಿನಲ್ಲಿ ಮಾತ್ರ ನೀರು ಆರಿ ಹೋಗ್ತದೆ. ಮುಂಚೆ ವಿಷ್ಣುಮೂರ್ತಿ ದೇವಾಲಯಕ್ಕೆ ಅಲ್ಲಿಗೆ ಬಂದ ಪ್ರವಾಸಿಗರು ಇಲ್ಲಿಗೆ ಬರುವಂಥದ್ದು ಎಲ್ಲ ಇತ್ತಾ? ಬರ್ತಾಯಿದ್ರು. ಮೊದಲು ಮಾರ್ಗ ಮೂಲಕ ಬರಬೇಕಿತ್ತು. ವಾಹನ ಇದ್ದರೆ ಬರ್ತಾರೆ, ಇಲ್ಲದ್ರೆ ತುಂಬ ಕಷ್ಟ ಆಗ್ತದೆ. ಮತ್ತು ಇಲ್ಲಿ ಸಂಪರ್ಕ ಇಲ್ಲ. ಸರ್, ನಿಮಗೆ ಈಗ ಬೇಸರ ಆಗ್ತಾ ಇದೆಯಾ? ಯಾಕೆಂತಂದರೆ ಅದೊಂದು ನಶಿಸುವ ಹಂತದಲ್ಲಿದೆ. ತುಂಬ ಬೇಸರ ಆಗ್ತದೆ. ಅದೊಂದು ಅಭಿವೃದ್ಧಿ ಆದರೆ ತುಂಬ ನಮ್ಮ ದೇವಸ್ಥಾನಕ್ಕೂ ಒಳ್ಳೆಯದು, ಇಲ್ಲಿ ಭಕ್ತಾದಿಗಳಿಗೂ ಒಳ್ಳೆಯದು. ನಾನು ಅದೊಂದು ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಜೀರ್ಣೋದ್ಧಾರಗೊಳಿಸಬೇಕು. ನಾನು ಅವರಲ್ಲಿ ಕಳಿಕಳಿಯ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದು ಈ ಅರ್ಚಕರ ಮಾತು. ಪ್ರಮುಖವಾಗಿ ವಿಷ್ಣುಮೂರ್ತಿಯ ಈ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಅಲ್ಲಿಯ ನೀರನ್ನು ತಂದು ಇಲ್ಲಿ ತೀರ್ಥ ರೂಪದಲ್ಲಿ ಬಳಕೆ ಮಾಡಲಾಗ್ತಾ ಇತ್ತು. ಈ ಹಿಂದಿನ ದಿನಗಳಲ್ಲಿ ಒಬ್ಬ ಆಳು ಮುಳುಗುವಷ್ಟು ನೀರಿತ್ತಿತ್ತು, ಆದರೆ ಈಗ 1 ಚೊಂಬು ನೀರು ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳುವ ಮೂಲಕ ಅಲ್ಲಿನ ದಯನೀಯ ಪರಿಸ್ಥಿತಿಯನ್ನು ಅವರು ವಿವರಿಸಿದ್ದಾರೆ. ಜೊತೆಗೆ ಅದು ಆದಷ್ಟು ಬೇಗ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರೂ ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ. ಅದೇ ಒತ್ತಾಯ ಸುದ್ದಿಯದ್ದು ಕೂಡ. ಆದಷ್ಟು ಬೇಗ ಪುತ್ತೂರಿನ ಈ ಒಂದು ಪವಿತ್ರ ಕ್ಷೇತ್ರ, ಪ್ರವಾಸಿಗರ ತಾಣವಾಗಿದ್ದಂತಹ ಈ ತಾಣ ಮತ್ತೆ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಆಗಬೇಕು ಅನ್ನುವಂಥದ್ದು ಸುದ್ದಿಯ ಆಶಯ ಕೂಡ. ಯತೀಶ್ ಮತ್ತು ಗೌತಮ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು.